ದೇವಾಲಯವೊಂದರಲ್ಲಿ ವಿನೂತನ ಪ್ರಯೋಗವಾಗಿ ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಧಾರ್ಮಿಕ ಶಿಕ್ಷಣವನ್ನ ಮತ್ತು ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸುಜ್ಞಾನ ದೀಪಿಕೆ ಧಾರ್ಮಿಕ ಶಿಕ್ಷಣ ಯೋಜನೆಯು ಅಕ್ಟೋಬರ್ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದು ಶ್ರೀ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೇಶವ ಪ್ರಸಾದ್ ಮುಳಿಯ ಹೇಳಿದರು. ಅವರು ಶ್ರೀ ದೇವಾಲಯದ ಆಡಳಿತ ಕಚೇರಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು. ದೇವಾಲಯದ ಆಡಳಿತ ಕಚೇರಿಯ ಸಭಾಂಗಣದಲ್ಲಿ ನಡೆಯುವ ಸಮಾರಂಭದಲ್ಲಿ ಕುಟುಂಬ ಪ್ರಬೋಧನ್ನ ಅಖಿಲ ಭಾರತ ಸಂಯೋಜಕ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ದೀಪೋಜ್ವಲನ ಮಾಡಲಿದ್ದಾರೆ. ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಮುರಳಿ ಕೃಷ್ಣ ಹಂಸತಡ್ಕ ಅಭ್ಯಾಗತರಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. 5 ರಿಂದ 15ರ ವಯೋಮಾನದ ಹಿಂದೂ ಸಮಾಜದ ಮಕ್ಕಳು ಈ ಯೋಜನೆಯಲ್ಲಿ ಸೇರ್ಪಡೆಗೊಳ್ಳಲು ಅರ್ಹರಾಗಿದ್ದು ಈಗಾಗಲೇ 80 ಮಂದಿ ತಮ್ಮ ಹೆಸರನ್ನ ನೀಡಿದ್ದಾರೆ ಎಂದು ವಿವರಿಸಿದರು. ಧಾರ್ಮಿಕ ಶಿಕ್ಷಣವನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಮುಖಾಂತರ ಈಗ ತಗೊಳ್ಳಿಕ್ಕೆ ನಾವು ಈ ಒಂದು ಧಾರ್ಮಿಕ ಶಿಕ್ಷಣ ಕಾರ್ಯಕ್ರಮವನ್ನು ಸುಜ್ಞಾನ ದೀಪಿಕೆ ಅಂತ ಹೇಳುವಂತಹ ಒಂದು ಹೆಸರಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಶ್ರೀಮತಿ ವೀಣಾ ಬಿಕೆ ಅವರು ನಮ್ಮ ಸಮಿತಿಯ ಸದಸ್ಯರು ಇದರ ಕಾರ್ಯವನ್ನು ಮಾಡಿಕೊಂಡು ಅದರ ನಂತರ ಐತಪ್ಪ ನಾಯಕರ ಒಂದು ಉಸ್ತುವಾರಿಯಲ್ಲಿ ಶ್ರೀ ರಾಜೇಶ್ ಬೆಜ್ಜಂಗಳ ಅವರು ಈ ಧಾರ್ಮಿಕ ಶಿಕ್ಷಣ ಸಮಿತಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಮಚಂದ್ರ ಕಾಮತ್ರು ಹಾಗೂ ಶೇಖರ್ ನಾರವಿ ಹಾಗೂ ನಮ್ಮ ಉಳಿದ ಸದಸ್ಯರು ಕೂಡ ಇದರಲ್ಲಿ ಕೈಜೋಡಿಸಿಕೊಂಡು ವಿಶೇಷ ಒಂದು ಧಾರ್ಮಿಕ ಶಿಕ್ಷಣ ಸಮಿತಿಯನ್ನು ಕೂಡ ನಾವು ಇದಕ್ಕೆ ರಚನೆ ಮಾಡಿ ಅದರಲ್ಲಿ ಪುತ್ತೂರಿನ ಶಿಕ್ಷಣದ ಅಥವಾ ಧಾರ್ಮಿಕ ಚಿಂತನೆಯ ಜನರನ್ನು ಒಟ್ಟು ಸೇರಿಸಿಕೊಂಡು ನಾವು ಮಾಡಿದಂತಹ ಈ ಒಂದು ಯೋಜನೆ. ಈ ಕಾರ್ಯಕ್ರಮದ ದೀಪೋಜ್ವಲನ ಕಾರ್ಯಕ್ರಮದಕ್ಕೆ ಚಾಲನೆ ಕೊಡಲಿಕ್ಕೆ ಅಖಿಲ ಭಾರತ ಸಂಯೋಜಕ ಕುಟುಂಬ ಪ್ರಬೋಧನ ಸಂಯೋಜಕರಾದಂತಹ ಶ್ರೀಯುತ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಬರ್ತಾ ಇದ್ದಾರೆ, ಹಿರಿಯರು. ಕಾರ್ಯಕ್ರಮದ ಸ್ವರೂಪ ಹೇಗಿರ್ತದೆ ಅಂತ ಹೇಳಿದರೆ ದೀಪೋಜ್ವಲನ ಆದ ಮೇಲೆ ಒಂದು ಕ್ಲಾಸ್ ನಡೀತದೆ, ಒಂದು 20 ನಿಮಿಷದ್ದು. ಅವರು ಒಂದು ಗಂಟೆಯ ಕಾರ್ಯಕ್ರಮ ಇದು. ಆದರೆ